ನಮಸ್ಕಾರ ವೀಕ್ಷಕರೇ, ಮಧುರು ಮಾಧುರ್ಯ ಗಾನಯಾನ ಸರಣಿ 13ಕ್ಕೆ ಜನಮೆಚ್ಚಿನ ವಾಹಿನಿ ಸ್ಪಂದನ ಹಾಗೂ ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಪರವಾಗಿ ತಮಗೆಲ್ಲರಿಗೂ ಹೃದಯಸ್ಪರ್ಶಿ ಸ್ವಾಗತ. ಮಧುರು ಮಾಧುರ್ಯದ ಈ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮವಾಗಿ ಯಾಕೆ ಮೂಡಿ ಬರ್ತದೆ ಅಂದರೆ, ನವೆಂಬರ್ 28ರಂದು ಗುರುಶ್ರೇಷ್ಠ ವಿದ್ವಾನ್ ಪಿ ಮಧುರು ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಜನ್ಮದಿನವನ್ನು ಆಚರಿಸುತ್ತಾರೆ. 7 ದಶಕಗಳ ಅವರ ಸಂಗೀತ ಕ್ಷೇತ್ರದ ಸಾಧನೆ ಈ 7 ದಶಕಗಳ ಸಂಪೂರ್ಣತೆಯಲ್ಲಿ ಫಲಶ್ರುತಿಗೊಂಡು ಅದರ ಫಲಶ್ರುತಿಯಾಗಿ ವಿದ್ವಾನ್ ಮಧುರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಮಧುರು ಮಾಧುರ್ಯ ಕಾರ್ಯಕ್ರಮವನ್ನು ತಮಗೋಸ್ಕರ ನೀಡಿದೆ. ಗಾನಯಾನ ಸರಣಿಯ ಈ 13ನೇ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಲು ಸಾಹಿತಿ, ಸಂಸ್ಕೃತಿ ಪೋಷಕ, ಕಾಸರಗೋಡು ಶ್ರೀ ಕೃಷ್ಣಯ್ಯ ಅನಂತಪುರ ಇವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಅವರಿಗೆ 70 ವರ್ಷಗಳು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಅವರ ಶಿಷ್ಯವೃಂದ, ಮಿತ್ರರು ಮತ್ತು ಅಭಿಮಾನಿಗಳು ಸೇರಿ ಒಂದು ಅಭಿನಂದನಾ ಸಮಿತಿಯನ್ನು ರೂಪೀಕರಿಸಿದರು. ಈ ನಿಟ್ಟಿನಲ್ಲಿ ಅಭಿನಂದನಾ ಸಮಿತಿಯವರು ಮಧುರು ಮಾಧುರ್ಯ ಗಾನಯಾನ ಸರಣಿ ಕಾರ್ಯಕ್ರಮವನ್ನು ಆರಂಭಿಸಿದರು. ಈಗಾಗಲೇ 20ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿವೆ. ಈ ಕಾರ್ಯಕ್ರಮಗಳಲ್ಲಿ ಅಗಲಿದ ಸಂಗೀತ ಕಲಾವಿದರನ್ನು ಸ್ಮರಿಸಿಕೊಳ್ಳಲಾಗಿದೆ, ಇರುವಂತಹ ಹಿರಿಯ ಸಂಗೀತ ಕಲಾವಿದರನ್ನು ಗೌರವಿಸಲಾಗಿದೆ, ಆಸಕ್ತ ಕಲಾವಿದರಾದರೆ ಅವರ ಮನೆಗಳಿಗೇ ಹೋಗಿ ಗೌರವಿಸಲಾಗಿದೆ. ಇದು ನಾವು ಸಂತೋಷ ಪಡಬೇಕಾದಂತಹ ಒಂದು ವಿಚಾರ. ಪ್ರತಿಭೆ ಎಂಬುದು ನಮ್ಮ ಆಂತರ್ಯಕ್ಕೆ ಸಂಬಂಧಿಸಿದಂತಹ ಒಂದು ತರ್ಕಾತೀತ ಶಕ್ತಿ ಅಂತ ಹೇಳ್ಬೋದು. ಇದು ಬುದ್ಧಿಯ ಕಣ್ಣಲ್ಲ, ಅನುಭವದ ಕಣ್ಣು ಅಂತಾರೆ ದಿವಂಗತ ಶ್ರೀ. ಅನೂಹ್ಯವಾಗಿ ಹೊಳೆಯುವ ಮತ್ತು ಹೊಳೆಯಿಸುವ ಕ್ರಿಯೆಯೇ ಪ್ರತಿಭಾ ವ್ಯಾಪಾರ. ಇಂತಹ ವಿಶೇಷವಾದಂತಹ ಒಂದು ಶಕ್ತಿ ಒಬ್ಬ ವ್ಯಕ್ತಿಗೆ ಲಭ್ಯ ಆಗಬೇಕು ಅಂತ ಇದ್ದರೆ ಜನ್ಮಾಂತರದ ತಪಸ್ಸು, ಭಗವಂತನ ಅನುಗ್ರಹ ಬೇಕು ಎಂದು ಭಾರತೀಯರಾದ ನಮ್ಮ ನಂಬಿಕೆ. ಇಂತಹ ಒಬ್ಬ ಪ್ರತಿಭಾವಂತ ತನ್ನ ಸಪ್ತತಿ ಸಂಭ್ರಮದಲ್ಲಿರುವುದು ನಾವು ಕೂಡ ಸಂಭ್ರಮಿಸಬೇಕಾದಂತಹ ಒಂದು ವಿಚಾರ. ಈ ಸಂದರ್ಭದಲ್ಲಿ ನಾನು ಬಾಲಸುಬ್ರಹ್ಮಣ್ಯ ಅವರಿಗೆ ನನ್ನ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಜಾತಿ, ಮತ, ಧರ್ಮ, ಭಾಷೆಗಳನ್ನು ಮೀರಿ ನಿಂತದ್ದು ಸಂಗೀತ. ಆಸಕ್ತರಿಗೆ ಯಾರಿಗೂ ಸಂಗೀತವನ್ನು ಕಲಿಯಬಹುದು, ಯಾರಿಗೂ ಸಂಗೀತವನ್ನು ಆಲಿಸಿ ಸಂತೋಷ ಪಡಬಹುದು, ಯಾರಿಗೂ ಸಂಗೀತ ಒಲಿಯಬಹುದು. ಇಂತಹ ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿದ ಬಾಲಸುಬ್ರಹ್ಮಣ್ಯ ಅವರ ಹೆಸರಿನಲ್ಲಿ ಗಾನಯಾನ ಸರಣಿ ಕಾರ್ಯಕ್ರಮವನ್ನು ಆರಂಭಿಸಿರುವುದು ಅತ್ಯಂತ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಇಂದಿನ ಗಾನಯಾನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಶುಭಾಶಯಗಳನ್ನು ಹೇಳುತ್ತಾ ವಿರಮಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ತಮಗೆಲ್ಲ ತಿಳಿದಿರುವಂತೆ ಈ ಕಾರ್ಯಕ್ರಮ 2 ಅಂಗಗಳನ್ನು ಹೊಂದಿರುತ್ತದೆ. ಒಂದು ಭಾಗ ಗುರು ಶ್ರೇಷ್ಠರ ಸಂಸ್ಮರಣೆ, ಇನ್ನೊಂದು ಭಾಗ ಗುರುಗಳ ಅಭಿನಂದನೆ. ಇಂದಿನ ಈ ಒಂದು ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ವಯಲಿನ್ ವಾದನ ಶ್ರೇಷ್ಠ ದಿವಂಗತ ವಿದ್ವಾನ್ ಕೋಳಿಕಜೆ ವಿಷ್ಣು ಭಟ್ಟ ಇವರನ್ನು ಸಂಸ್ಮರಿಸಬೇಕು ಅಂತ ವಿದ್ವಾನ್ ಪಿ ಮಧುರು ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ವಿದ್ವಾನ್ ಕೋಳಿಕಜೆ ವಿಷ್ಣು ಭಟ್ ಇವರು ಪ್ರಸಿದ್ಧ ವಯಲಿನ್ ವಾದಕರಾಗಿದ್ದು, ವಯಲಿನ್ ಹಾಗೂ ಹಾಡುಗಾರಿಕೆಯ ಪಾಠವನ್ನು ಮುಳ್ಳೇರಿಯ, ಕಾಸರಗೋಡು, ಬದಿಯಡ್ಕ, ಪೆರ್ಲ ಮುಂತಾದ ಕಡೆ ನೀಡುತ್ತಿದ್ದರು. ನಮ್ಮ ಗುರುಗಳು ಕಾಂಚನದಲ್ಲಿ ನಡೆಸುತ್ತಿರುವ ತ್ಯಾಗರಾಜ ಆರಾಧನೆ ಸಪ್ತಾಹದಲ್ಲಿ ಇವರು ಬಂದು ಅಲ್ಲಿ ಪಕ್ಕವಾದ್ಯವನ್ನು ನುಡಿಸಿ ಅಷ್ಟು ದಿವಸವೂ ಸಕ್ರಿಯೆಯಿಂದ ನಮ್ಮೊಂದಿಗೆ ಇರುತ್ತಿದ್ದರು. ಇವರ ಈ ಸಂಗೀತ ಸೇವೆಯನ್ನು ಗಮನಿಸಿ ಈ ದಿನದ ಮಧುರು ಮಾಧುರ್ಯದ ವತಿಯಿಂದ
ಇವರ ಸಂಸ್ಮರಣಾರ್ಥವಾಗಿ ಕೊಡಲ್ಪಡುತ್ತಿರುವ ಈ ಗೌರವವನ್ನು ಪ್ರಸಿದ್ಧ ವಿದ್ವಾಂಸರಾದ ಖಂಡಿಗೆ ಜೇನುಮೂಲೆ ಕೃಷ್ಣ ಭಟ್ ಇವರಿಗೆ ನೀಡಲು ಹೆಮ್ಮೆ ಪಡುತ್ತಿದ್ದೇವೆ. ವೀಕ್ಷಕರೇ, ಇಂದು ನಾವು ಗೌರವ ಸಮರ್ಪಿಸಲಿಕ್ಕಿರುವಂತಹ ಶ್ರೇಷ್ಠ ವ್ಯಕ್ತಿ ನಾದಲೋಕ ವಿಹಾರಿ ವಿದ್ವಾನ್ ಖಂಡಿಗೆ ಜೇನುಮೂಲೆ ಕೃಷ್ಣ ಭಟ್ ಇವರು. ಇವರನ್ನು ಗೌರವಿಸಬೇಕು ಅಂತ ಮಧೂರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಸರ್ವ ಸದಸ್ಯರನ್ನು ಕೇಳ್ಕೊಳ್ತಾ ಇದ್ದೇವೆ. ವೀಕ್ಷಕರೇ, ನಮ್ಮಿಂದ ಸನ್ಮಾನ ಸ್ವೀಕರಿಸಿದಂತಹ ಗುರುಶ್ರೇಷ್ಠರಿಂದ ಇದೀಗ ಸನ್ಮಾನಕ್ಕೆ ಉತ್ತರ. ಸಂಗೀತ ವಿದ್ವಾನ್ ಶ್ರೀ ಮಧೂರು ಬಾಲಸುಬ್ರಹ್ಮಣ್ಯಂ ಇವರ 70ನೇ ವರ್ಷದ ಅಂಗವಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ತಿಳಿದು ಸಂತೋಷವಾಯಿತು. ಶ್ರೀಯುತರು ನನ್ನ ಆತ್ಮೀಯ ಮಿತ್ರರು ಎಂದು ಹೇಳಲು ನನಗೆ ತುಂಬ ಸಂತಸದ ವಿಚಾರ. ನಾನು ನನ್ನ ಪ್ರಾಥಮಿಕ ಪಾಠವನ್ನು ತಂದೆಯವರಾದ ಪೂಜ್ಯ ಶ್ರೀ ಖಂಡಿಗೆ ಜೇನುಮೂಲೆ ಶಂಭಟ್ಟ ರವರಲ್ಲಿ ಅಭ್ಯಾಸ ಮಾಡಿದೆ. ಅವರು ವಿದ್ವಾನ್ ನೆಲ್ಲಿಕೊಂಜೆ ಗುತ್ತು ಗೋವಿಂದ ಭಟ್ಟರಲ್ಲಿ ಅವರ ಶಿಷ್ಯರಾಗಿದ್ದಾರೆ. ನಂತರ ನಾನು ವಯಲಿನ್ ವಿದ್ವಾನ್ ಎಳನೀರು ಮಹಾಲಿಂಗ ಭಟ್ಟರಲ್ಲಿ ವಯಲಿನ್ ಅಭ್ಯಾಸ ಮಾಡಿದೆ. ಜೊತೆಗೆ ಪದ್ಮಭೂಷಣ ಚೆಂಬೈ ವೈದ್ಯನಾಥ ಭಾಗವತರ್ ಇವರ ಶಿಷ್ಯರಾದ ಸಂಗೀತ ವಿದ್ವಾನ್ MG ಭಾಗವತರ್ ಎಂದೇ ಪ್ರಸಿದ್ಧರಾದ ಗೋವಿಂದನ್ ನಂಬ್ಯಾರ್ ಇವರಿಂದ ಉನ್ನತ ಸಂಗೀತ ಶಿಕ್ಷಣವನ್ನು ಪಡೆದೆ. ಅನಂತರ ಅವರೊಂದಿಗೆ ವಯಲಿನ್ ಪಕ್ಕವಾದ್ಯ ಮಾಡುವ ಭಾಗ್ಯವೂ ನನಗೆ ದೊರೆಯಿತು. ಅಲ್ಲದೆ ಸಂಗೀತ ವಿದ್ವಾಂಸರಾದ ಬೆಂಗಳೂರು ಲಕ್ಷ್ಮಣಶಾಸ್ತ್ರಿಗಳು, KV ರಮಣನ್, ಸುಬ್ರಹ್ಮಣಿ ಭಾಗವತರ್, ಕೊಳಲು ವಾದಕರಾದ ಮಂಗಳೂರು ಗೋಪಾಲಕೃಷ್ಣ ಅಯ್ಯರ್ ಮೊದಲಾದ ಹಿರಿಯ ವಿದ್ವಾಂಸರ ಜೊತೆ ವಯಲಿನ್ ಪಕ್ಕವಾದ್ಯ ಮಾಡಿರುತ್ತೇನೆ. ನೀರ್ಚಾಲು, ವಿಟ್ಲ, ಕಾಸರಗೋಡು, ಮಂಗಳೂರು ಮುಂತಾದ ಕಡೆಗಳಲ್ಲಿ ಸಂಗೀತ ತರಗತಿಗಳನ್ನು ನಡೆಸಿರುತ್ತೇನೆ. ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೂ ಕೂಡ ಸಂಗೀತ ಶಿಕ್ಷಣವನ್ನು ನೀಡಿದ್ದೇನೆ. ನನ್ನ ಮಗಳಾದ ಶಂಕರಿಮೂರ್ತಿ ಬಾಳಿಲ ದೇಶದ ಎಲ್ಲೆಡೆಗಳಲ್ಲಿ ಸಂಗೀತ ಕಾರ್ಯಕ್ರಮಗಳು ನೀಡುತ್ತಾ ತನ್ನ ಪತಿ ಸತ್ಯಮೂರ್ತಿ ಬಾಳಿಲ ಅವರ ಪ್ರೋತ್ಸಾಹದೊಂದಿಗೆ ಶ್ರುತಿಲಯ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿಕೊಂಡಿದ್ದಾಳೆ. ನನ್ನ ಮೊಮ್ಮಗ KJ ದಿಲೀಪ್ ನನ್ನ ಮತ್ತು ನನ್ನ ಮಗನಾದ ಶ್ಯಾಮ್ ಶರ್ಮನಿಂದ ವಯಲಿನ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ನಂತರ ಚೆನ್ನೈನ ಪದ್ಮಭೂಷಣ MS ಗೋಪಾಲಕೃಷ್ಣನ್ ಇವರಿಂದ ಉನ್ನತ ಶಿಕ್ಷಣವನ್ನು ಪಡೆದಿರುತ್ತಾನೆ. ಇವತ್ತಿನ ದಿನ ನನ್ನನ್ನು ಗುರುತಿಸಿ ನೀವು ಸನ್ಮಾನಿಸಿದ್ದೀರಿ. ಇದನ್ನು ನಾನು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಇದಕ್ಕಾಗಿ ನಾನು ಶ್ರೀಯುತ ಮಧೂರು ಬಾಲಸುಬ್ರಹ್ಮಣ್ಯಂ ಮತ್ತು ಅವರ ಶಿಷ್ಯವೃಂದ ಹಾಗೂ ಅಭಿಮಾನಿ ಬಳಗದವರ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ವೀಕ್ಷಕರೇ, ಇಂದಿನ ಇನ್ನೊಂದು ಸಂಸ್ಮರಣಾ ಕಾರ್ಯಕ್ರಮ ಗಾನಕಲಾ ತಿಲಕ ದಿವಂಗತ ವಿದ್ವಾನ್ ವಿಷ್ಣುಮೂರ್ತಿ ಭಟ್ ಇವರ ಸಂಸ್ಮರಣೆಯನ್ನು ಮಾಡಬೇಕು ಅಂತ ಆತ್ಮೀಯ ಗುರುಗಳಾದ ವಿದ್ವಾನ್ P. ಮಧೂರು ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ P. ವಿಷ್ಣುಮೂರ್ತಿ ಭಟ್ ಹಿರಿಯ ಸಂಗೀತ ವಿದ್ವಾಂಸರು. ಇವರು ಉಡುಪಿ ಕಡೆ ಇದ್ದವರು. ಇಲ್ಲಿ ಸಂಗೀತ ಅಭ್ಯಾಸ ಮಾಡಿ ಹೆಚ್ಚಿನ ಸಂಗೀತ ಅಭ್ಯಾಸಕ್ಕಾಗಿ ನಮ್ಮ ಗುರುಗಳಾದ ಕಾಂಚನ ವೆಂಕಟಸುಬ್ರಹ್ಮಣ್ಯಂ ಅವರಲ್ಲಿ ವಿದ್ವತ್ ಪರೀಕ್ಷೆಯನ್ನು ಮಾಡಿಕೊಂಡು ಉಪ್ಪಿನಂಗಡಿಯಲ್ಲೇ ಹೈಸ್ಕೂಲ್ನಲ್ಲಿ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿಕೊಂಡು ಅದರೊಂದಿಗೆ ಕಾಂಚನ ಲಕ್ಷ್ಮೀನಾರಾಯಣ ಸಂಗೀತ ಶಾಲೆಯ ತ್ಯಾಗರಾಜ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿಯೂ ಕೆಲಸ ನಿರ್ವಹಿಸಿರುತ್ತಾರೆ. ನನ್ನ ಅಭಿಮಾನಿ ಹಾಗೂ ಆತ್ಮೀಯರಾಗಿದ್ದ ಇವರು
ಇವರೊಂದಿಗೆ ನಾನು ಉಡುಪಿಯಲ್ಲಿ ಪ್ರಾರಂಭ ಮಾಡಿದ ತ್ಯಾಗರಾಜ ಪಂಚರತ್ನ ಗೋಷ್ಠಿ ಗಾಯನದಲ್ಲಿ ಮೊದಲಿಗೆ ನನ್ನೊಂದಿಗೆ ಹಾಡಿರುತ್ತಾರೆ. ಸಂಗೀತವೇ ಉಸಿರಾಗಿರಿಸಿಕೊಂಡ ಈ ಮಹನೀಯರ ಹೆಸರಿನಲ್ಲಿ ಇಂದಿನ ಈ ಮಾಧುರ್ಯದ ಗೌರವ ಸಮರ್ಪಣೆಯನ್ನು ಶ್ರೀಮತಿ ವಿದುಷಿ ಕುಂಚಿನಡ್ಕ ಶಕುಂತಲ ಭಟ್ ಇವರಿಗೆ ನೀಡಲು ಹೆಮ್ಮೆ ಪಡುತ್ತಿದ್ದೇವೆ. ವೀಕ್ಷಕರೇ, ಇಂದು ನಾವು ಗೌರವ ಸಮರ್ಪಿಸಲಿಕ್ಕಿರುವಂತಹ ಗಾನಕಲಾ ನಿಪುಣೆ ಗುರುಶ್ರೇಷ್ಠೆ ವಿದುಷಿ ಶಕುಂತಲಾ ಭಟ್ ಕಂಚಿನಡ್ಕ ಇವರನ್ನು ಅಭಿನಂದಿಸಬೇಕು ಅಂತ ವಿದ್ವಾನ್ ಮಧುರ್ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಸರ್ವ ಸದಸ್ಯರ ಬಳಿ ಇದೀಗ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮಿಂದ ಸನ್ಮಾನ ಸ್ವೀಕರಿಸಿದಂತಹ ಗುರುಶ್ರೇಷ್ಠರಿಂದ ಇದೀಗ ಸನ್ಮಾನಕ್ಕೆ ಉತ್ತರ. ಪೂಜ್ಯ ಗುರುಗಳಾದ ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳು ಮಹಾ ಸಂಗೀತ ವಿದ್ವಾಂಸರು ಹಾಗೂ ವಾಗ್ನೇಯಕಾರರು ಮತ್ತು ರಮಣ ಮಹರ್ಷಿಗಳ ಪರಮ ಭಕ್ತರು ಕೂಡ. ಅವರ ನನಗೆ ಲಭ್ಯವಾದಷ್ಟು ತುಂಬ ರಚನೆಗಳನ್ನು ಮಾಡಿದ್ದರು. ಅದನ್ನೆಲ್ಲ ಸಂಗ್ರಹಿಸಿ 2004ರಲ್ಲಿ ಅದನ್ನು ನಾನು ಪುಸ್ತಕ ರೂಪದಲ್ಲಿ ಹೊರತಂದೆ. ಉಡುಪಿ ಲಕ್ಷ್ಮೀಬಾಯಿಯವರು ತಮಗೆ ಗೊತ್ತಿರುವುದನ್ನೆಲ್ಲ ಅವರಿಗೆ ದಾರಿ ಎರೆದಿದ್ದಾರೆ. ಆಮೇಲೆ ಒಂದು ದಿನ ಕರೆದು ಹೇಳಿದ್ರಂತೆ, ನಾರಾಯಣ, ನನಗೆ ಇಷ್ಟೇ ವಿದ್ಯೆ ನನ್ನಲ್ಲಿ ಇರುವುದನ್ನೆಲ್ಲ ನಿನಗೆ ದಾರಿ ಎರೆದಿದ್ದೇನೆ. ಇನ್ನು ಮೈಸೂರಿಗೆ ಹೋಗಿ ಯಾರಾದರೂ ವಿದ್ವಾಂಸರನ್ನು ಪಡೆದು ಒಳ್ಳೆಯ ಸಂಗೀತಗಾರನಾಗುವಂಥ ಹರಸಿ ಅದರೊಟ್ಟಿಗೆ ಈ ತಂಬೂರವನ್ನು ಕೊಟ್ಟು ಹರಸಿದ್ರಂತೆ. ಆದ್ದರಿಂದ ಅವರ ಕೈಯಲ್ಲಿ ಯಾವಾಗೈತೋ ನಾನು ಬಾಲ್ಯದಲ್ಲಿ ಇರುವಾಗಲೇ ಇದ್ದಿತ್ತು. ನಮ್ಮ ತಾಯಿ ಮನೆಗೆ ತಂದಿಟ್ಟರು. ಅಲ್ಲಿಂದ ನಂತರ ನಮ್ಮ ಅಕ್ಕ ಮದುವೆಯಾಗಿ ಹೋಗುವಾಗ ಒಂದು ಸ್ವಲ್ಪ ಸಮಯ ಅಕ್ಕನಲ್ಲಿತ್ತು. ಆಮೇಲೆ ಅದನ್ನು ಒಂದು ದಿವಸ ಶಾಸ್ತ್ರಿಗಳೇ, ಇದು ನಿನ್ನಲ್ಲೇ ಇರಬೇಕಾದ್ದು, ನೀನೇ ಇಟ್ಟುಕೋ ಅಂತೇಳಿ ನನ್ನ ಹತ್ರ ತಂದು ಕೊಟ್ಟರು. ಹಾಗೆ ಇದು 2 ತಲೆಮಾರಿನ ಹಿಂದಿನ ತಂಬೂರ ಅಂತ ಹೇಳ್ಬೋದು. ಇದು ಒಂದು ದೈವಾನುಗ್ರಹ, ಗುರುವಾನುಗ್ರಹ ಎರಡೂ ಇದು ಸೇರಿ ಇಂದು ನನ್ನ ಕೈಯಲ್ಲಿ ಉಳಿದಿದೆ. ನಮ್ಮ ಅಮ್ಮನ ದೊಡ್ಡಪ್ಪನ ಮಗ ಅವರು ಶಾಸ್ತ್ರಿಗಳು. ಅವರನ್ನು ಹಾಡೋದನ್ನು ನಾನು ಆವಾಗಲೇ ಕೇಳ್ತಿದ್ದೆ. ಅದರಲ್ಲಿ ಕೇಳಿ ಅಭ್ಯಾಸ ಅಕ್ಕನಿಗೆ ಪಾಠ ಮಾಡ್ತಿದ್ದರು. ಅದನ್ನೆಲ್ಲ ಆದ ನಂತರ ನನಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಜೂನಿಯರಿಂದ ವಿದ್ಯುತ್ತಿನ ತನಕ ನನಗೆ ಪಾಠವನ್ನು ಅವರು ಮಾಡಿ ನಾನೆಂದು ಈ ಸ್ಥಿತಿಯಲ್ಲಿ ಬಾಲಸುಬ್ರಹ್ಮಣ್ಯ ಅವರಿಗೆ ನಮ್ಮ ಮನೆಯವರಿಗೂ ಬಂದು ನಮ್ಮನ್ನು ಪ್ರೀತಿಯಿಂದ ಗೌರವಿಸಿ ಆತ್ಮೀಯವಾಗಿ ಮಾತಾಡಿ ಅದನ್ನು ಎಲ್ಲವನ್ನೂ ನಾನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಇದು ಈ 70ನೇ ವರ್ಷ ಸಪ್ತತಿ, ಇದನ್ನು ನೀವು ಹೇಗೆ ಆಚರಿಸಿದ್ದೀರೋ ಅದೇ ರೀತಿ ಶತಮಾನೋತ್ಸವವನ್ನು ಕಾಣುವಂತಾಗಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. 2 ಮಾತು ಮುಗಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಗಾನಯಾನ ಸರಣಿಯ 13ರ ವಿಶೇಷ ಸಂಗೀತ ಕಾರ್ಯಕ್ರಮ ವಿದ್ವಾನ್ ಜೇನುಮೂಲೆ ಕೃಷ್ಣ ಭಟ್ ಅವರ ರಚನೆಗಳ ಪ್ರಸ್ತುತಿ. ದ್ವಂದ್ವ ವಯಲಿನ್ ವಾದನ ವಿದ್ವಾನ್ KJ ದಿಲೀಪ್ ಹಾಗೂ ವಿದುಷಿ ಇಳಾ ಸಂಗೀತ ದಿಲೀಪ್. ಮೃದಂಗದಲ್ಲಿ ವಿದ್ವಾನ್ ಆನೂರು ವಿನೋದ್ ಶ್ಯಾಮ್, ಕಂಜೀರದಲ್ಲಿ ವಿದ್ವಾನ್ ಸುನಾದ್ ಆನೂರು. ಆಸ್ವಾದಿಸಿ, ಕಲಾವಿದರನ್ನು ಪ್ರೋತ್ಸಾಹಿಸಿ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ.
ನನ್ನ ಅಜ್ಜ ಶ್ರೀ KJ ಕೃಷ್ಣ ಭಟ್ ಅವರಿಗೆ ಸನ್ಮಾನ ಮಾಡಿರುವ ಸಂದರ್ಭದಲ್ಲಿ ನಮಗೆ ಅವರು ರಚಿಸಿರುವ ಕೃತಿಗಳನ್ನು ಪ್ರಸ್ತುತಪಡಿಸಲಿಕ್ಕೆ ತುಂಬ ಖುಷಿಯಾಗ್ತಾ ಇದೆ. ಇವತ್ತು ನಮ್ಮ ಜೊತೆ ಮೃದಂಗದಲ್ಲಿ ವಿದ್ವಾನ್ ವಿನೋದ್ ಶ್ಯಾಮ್ ಆನೂರು, ಕಂಜೀರದಲ್ಲಿ ಸುನಾದ ಆನೂರು ಅವರು ಸಹಕರಿಸುತ್ತಿದ್ದಾರೆ. ನಾನು KJ ದಿಲೀಪ್, ವಿಳಾ ಸಂಗೀತ ದಿಲೀಪ್. ಮೊದಲಿಗೆ ರಕ್ಷಿತೋಹಂ ಗಣರಾಜೇನ ನಾಟ್ಯರಾಗದಲ್ಲಿ ಆದಿತಾಳ. ರಕ್ಷಿತೋಹಂ ಗಣರಾಜೇನ ಅಕ್ಷರಾನಂತೇಶ್ವರ ಸುತೆ ರಕ್ಷಿತೋಹಂ ಗಣರಾಜೇನ.
ಮುಂದೆ ರೂಪಕ ತಾಳದಲ್ಲಿ ಕೋಕಿಲ ಪ್ರಿಯ ರಾಗದಲ್ಲಿ ಸರಸ್ವತಿ ನಮೋಸ್ತುತೆ ಮಮ ಜನನಿ ಸುಪೋಷಿಣಿ ಸರಸ್ವತಿ ನಮೋಸ್ತುತೆ ಮಮ ಜನನಿ ಸುಪೋಷಿಣಿ ಸರಸ್ವತಿ ನಮೋಸ್ತುತೆ.
ಕೊನೆಯದಾಗಿ ಶ್ರೀ ದುರ್ಗಾಂಬಿಕೆ ರೇವತಿ ರಾಗದಲ್ಲಿ ಆದಿತಾಳ. ಶ್ರೀ ದುರ್ಗಾಂಬಿಕೆ ಪಾಹಿ ಮಾಂ ಸದಾ ಶಿವ ಪ್ರಿಯೆ ಶ್ರೀ ದುರ್ಗಾಂಬಿಕೆ ಪಾಹಿ ಮಾಂ ಸದಾ ಶಿವ ಪ್ರಿಯೆ ಶ್ರೀ ದುರ್ಗಾಂಬಿಕೆ.
ವೀಕ್ಷಕರೇ, ಗಾನಯಾನ ಸರಣಿಯ 13 ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ಗುರು ಶ್ರೇಷ್ಠರನ್ನು ಸಂಸ್ಮರಿಸಿದ್ದೇವೆ. ಸಂಗೀತ ಶಿಕ್ಷಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಶಿಕ್ಷಕರನ್ನು ಗೌರವಿಸಿದ್ದೇವೆ. 7 ದಶಕಗಳ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಗುರುಶ್ರೇಷ್ಠರಾದ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರಿಗೆ ಭಗವಂತನು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಿ ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಾಗಲಿ, ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಒಂದು ಕ್ಷೇತ್ರಕ್ಕೆ ನೀಡುವಂತಾಗಲಿ, ಭಗವಂತ ಶ್ರೀಕೃಷ್ಣ ಮುಖ್ಯಪ್ರಾಣ ಅವರಿಗೆ ಆ ಶಕ್ತಿಯನ್ನು ನೀಡಲಿ ಅಂತ ಹಾರೈಸುತ್ತಾ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಹೊಸ ವರ್ಷದ ನಿರೀಕ್ಷೆಯಲ್ಲಿ ಸ್ಪಂದನ ವಾಹಿನಿಯ ಸರ್ವ ವೀಕ್ಷಕರಿಗೂ ಕಲೋಪಾಸಕರಾದ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮಧುರ ಮಾಧುರ್ಯ